ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೇವೆ. ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು. Congratulations, VJ Kavita World YouTube channel. ಸಮಾತಿಂದ ಈಗ ಮಗುವನ್ನ ತರಿಸಿದ್ದಾನೆ ಕರಗಿಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೇವೆ. ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು. ಮಂಗಳೂರು ಉರ್ವ ಸ್ಟೋರಲ್ಲಿ ಅಂಬೇಡ್ಕರ್ ಭವನ. ಸೊ ಹಾಗಾಗಿ ರೆಡಿಯಾಗಿ ನಿಂತಿದ್ದೇವೆ, ನಾನು, ಅಮ್ಮ ಮತ್ತು ಮಗು. ತಮ್ಮ ಮತ್ತೆ ಬರ್ತೇನೆ ಅಂತ ಹೇಳಿದ, ಮತ್ತೆ ಗೊತ್ತಿಲ್ಲ ಬರ್ತಾನೆ ಇಲ್ವಾ ಅಂತ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಯೂಟ್ಯೂಬ್ ಚಾನೆಲ್ 20K ಸಬ್ಸ್ಕ್ರೈಬರ್ ಆಗ್ತಿದೆ ಅಂಚ ನಮ್ಮ ಮಾತೆಲ್ಲ ಸೇರಿದೆ ಅವರಿಗೆ ವಿಶೇಷ ಮಂತ್ಗನ ಕಂಗ್ರಾಚುಲೇಷನ್ ವಿಜೆ ಕವಿತಾ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ನಮ್ಮ ತೂಪ ನಿಕ್ಲದಲ್ಲೇ ಲೈಕ್ ಮಾಡ್ಪ್ಲೇ ಶೇರ್ ಮಾಡ್ಪ್ಲೇ ಸಬ್ಸ್ಕ್ರೈಬ್ ಮಾಡ್ಪ್ಲೇ ಬಾಯ್. ಮತ್ತೆ ಸಾರಿ ಅಕ್ಕ ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಜ್ಯುವೆಲ್ಲರಿ ಅತ್ತೆ ಗೋಲ್ಡ್ ಇದು ನೋಡಿ, ಚೆನ್ನಾಗುಂಟಾ? ಅದು ಸ್ವಲ್ಪ ಇದಾಗ್ತದೆ. ಲಕ್ಷ್ಮಿ ಉಂಟು ಇದರಲ್ಲಿ. ಚೆನ್ನಾಗುಂಟಾ? ಚೆನ್ನಾಗಿದ್ರೆ ಒಂದು ಕಮೆಂಟ್ ಮಾಡಿ. ಎಸ್, ನಾವು ಹೋಗಿರೋದು ಬಸ್ಸಲ್ಲಿ. 2 ಬಸ್ಸಲ್ಲಿ ಹೋಗಬೇಕಿತ್ತು. ಒಂದು ಮಾಣಿಯಿಂದ ಮಂಗಳೂರಿಗೆ ಹೋದ್ವಿ, ಮತ್ತು ಇನ್ನೊಂದು 30 ನಂಬರ್ ಬಸ್ ಉರ್ವ ಅಂಬೇಡ್ಕರ್ ಭವನದಲ್ಲಿ ಮದುವೆ ಇದ್ದದ್ದು. ಸೊ ಹಾಗಾಗಿ ನಾವು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಜಸ್ಟ್ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಎಸ್, ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಬಂದ್ವಿ. ಎಸ್, ಫೈನಲಿ ಇವಾಗ ರೀಚ್ ಆದ್ವಿ. ಇದು ಅಂಬೇಡ್ಕರ್ ಭವನಕ್ಕೆ ಹೋಗುವಂತಹ ರೋಡ್. ಸೊ ನೋಡಿ, ಇಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಆಗಿತ್ತು, ಧಾರೆ ಎಲ್ಲ ಆಗಿತ್ತು. ನಾವು ಆಲ್ಮೋಸ್ಟ್ ರೀಚ್ ಆಗುವಾಗಲೇ 12:30 ಆಗಿತ್ತು. ಸೊ ಹಾಲ್ ಅಂತೂ ಸೂಪರ್ ಆಗಿತ್ತು, ಹೈಫೈ ಆಗಿ ತುಂಬ ಚೆನ್ನಾಗಿತ್ತು ಹಾಲ್. ಎಲ್ಲೂ ಸಂಜು ಇವನು ಸಹ ಬಂದಿದ್ದಾನೆ. ನೀನ್ ಯಾಕೆ ಬಂದದ್ದು? ನೀನ್ ಯಾಕೆ ಬಂದದ್ದು? ಅವನಿಗೆ ಯಾರ ಮದುವೆ ಅಂತ ಗೊತ್ತಿಲ್ಲ. ಇವನಿಗೆ ಇವನು ಬೇಕು, ಇಲ್ಲದಿದ್ರೆ ಸಚಿನ್. ಇಬ್ಬರು ಇಲ್ಲದಿದ್ರೆ ಇವನು ಬರುದೇ ಇಲ್ಲ ಅಲ್ಲನಾ? ಎಸ್, ಮದುವೆ ಎಲ್ಲಿ ಏನು ಅಂತ ಹೇಳಿದೆ, ಬಟ್ ಯಾರ ಮದುವೆ ಅಂತ ಹೇಳಿರ್ಲಿಲ್ಲ ಅಲ್ವಾ. ಇದು ನನ್ನ ಅಜ್ಜಿಯ ಮಗಳಾಗುತ್ತೆ. ಸೊ ಅಜ್ಜಿಯ ಮಗಳು. ಸೊ ಅವರ ಮದುವೆ, ಹಾಗಾಗಿ ನಾವು ಹೋಗಿರೋದು. ಸೊ ತುಂಬ ಹತ್ತಿರದ ಪರಿಚಯ, ಅಂದರೆ ಅಮ್ಮನ ಫ್ಯಾಮಿಲಿಯವರು. ಸೊ ಒಳ್ಳೆ ಫ್ಯಾಮಿಲಿ. ನಮ್ಮ ಮನೆಗೆ ಕೂಡ ಏನೇ ಫಂಕ್ಷನ್ಸ್ ಇದ್ರು ಕೂಡ ಬರ್ತಾರೆ. ಸೊ ಈಗ ನಾವು ವಿಶಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ತಮ್ಮ ಬರಲಿಲ್ಲ ನಮ್ಮ ಜೊತೆಗೆ, ಅವ ಲಾಸ್ಟಿಗೆ ಬಂದ. ಕರೆದು ಸಾಕಾಯಿತು, ಹಾಗಾಗಿ ನಾವೇ ಹೋದ್ವಿ. ನಾನು, ಅಮ್ಮ, ಮತ್ತು ಇಲ್ಲಿ ನನ್ನ ಮಗಳಿದ್ದಾಳೆ ಈಚೆ, ಅವರು ಕೂಡ ನನಗೆ ಅಜ್ಜಿ ಅವರು. ಸೊ ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ರು. ಸೊ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ವಾಪಸ್ ಈ ಕಡೆ ಬಂದು, ಅಂದರೆ ಎಲ್ಲರೂ ತುಂಬ ಫ್ಯಾಮಿಲಿಯವರಿದ್ದರು. ಅಮ್ಮನ ಫ್ಯಾಮಿಲಿ, ಅಮ್ಮನಿಗೆ ತುಂಬ ಇಷ್ಟ ಇವರೆಲ್ಲ ಹೇಳಿದರೆ. ಅಂದರೆ ಸಣ್ಣವರಿರ್ಬೇಕಾದ್ರೆ ಅಲ್ಲೇ ಆಟಾಡ್ಕೊಂಡು ಬೆಳೆದವ್ರಂತ ಅಮ್ಮ, ಮಂಗಳೂರಲ್ಲಿ ಮಂಗಳಾದೇವಿ ಅಲ್ಲಿ ಒಂದು ಪ್ಲೇಸಲ್ಲಿ. ಸೊ ಹಾಗಾಗಿ ಅವರಿಗೆ ತುಂಬ ಇಷ್ಟ. ಈ ಕಡೆ ನೋಡಿ, ಎಲ್ಲರೂ ಮಗಳನ್ನೆಲ್ಲ ಹಿಡ್ಕೊಳ್ತಾ ಜಾಲಿ ಮಾಡ್ತಾಯಿದ್ರು. ಅಂದರೆ ಅವಳೆಲ್ಲರ ಕೈಗೆ ಹೋಗ್ತಾಳಲ್ವ, ಹಾಗಾಗಿ ಎಲ್ಲರೂ ಹಿಡ್ಕೊಳ್ತಾ ಇದ್ರು. ಸೊ ದೆನ್ ನನ್ನ ತಮ್ಮ ಅಲ್ಲಿ ಕೂತ್ಕೊಂಡಿದ್ದ, ಹಾಗಾಗಿ ಜಸ್ಟ್ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟೆ. ಸಂಜು ಕೂಡ ಬಂದಿದ್ದ ನಮ್ಮ ಜೊತೆಗೆ. ಸೊ ಈಚೆ ಬಂದರೆ ನನ್ನ ಅಮ್ಮನವರ ಫೋಟೋ ತೆಗಿತೇನೆ ಅಂತ ಹೇಳಿ ವಿಡಿಯೋ ಮಾಡಿದ್ದು. ಅವರಿಗೆ ಗೊತ್ತೇ ಇಲ್ಲ, ಮತ್ತೆ ನಗಾಡ್ತಿದ್ರು ಎಂತ ಇದು ಅಂತ. ಸೊ ಹಾಗಾಗಿ ಈ ಕಡೆ ಅಜ್ಜಿ ಅವರಿದ್ದಾರೆ, ಅಂದರೆ ಅಜ್ಜನ ಇವರು ಅಕ್ಕಂದಿರಂತೆ. ಸೊ ಹಾಗಾಗಿ ಅವರು ಜಸ್ಟ್ ವಿಡಿಯೋ ಮಾಡಿದೆ ನಾನು. ಇದು ನನ್ನ ದೊಡ್ಡ ಗೊತ್ತುಂಟಲ್ಲ ನಿಮಗೆ ಎಲ್ರಿಗೂ ಸಹ, ಅವರ ಅನಂತಾಡಿಯ ದೊಡ್ಡ. ಅವರನ್ನು ತುಂಬ ಸಲ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಮತ್ತು ಇದೆಲ್ಲರೂ ನಮ್ಮನಿಗೆ ತುಂಬ ಇಷ್ಟದವರು. ಇದು ನೋಡ್ಬೋದು ನೀವು.
ಸಮಾಧಿಯಿಂದ ಯಮಗನ ಕರೆಸಿದ್ದಾನೆ ಕರಗಿಗೆ. ಸಂಜು ಸಮಾಧಿಯಿಂದ ಕಂಡನಿ ಬಿಡ ಎಲ್ಲಿ ಹೋದ್ರು ಸಹ ಒಟ್ಟಿಗೆ ಹೋದ್ರು ಪೈ 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 ಪೈ. ಎಸ್, ಫೈನಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಮನೆಯಲ್ಲಿದ್ದೇನೆ. ನಾನು, ಅಮ್ಮ ಮತ್ತು ಮಗು, ತಮ್ಮ ಅವನು ಮತ್ತೆ ಬೈಕಲ್ಲಿ ಬಂದು ನಾವೆಲ್ಲ ಬಸ್ಸಲ್ಲಿ ಹೋದ್ವಿ. ಇದೊಂದು ನಾಯಿ ಮಾರ್ರೆ ತಮ್ಮ ಹೊಗಳಿದ್ರೆ ನಿಲ್ಲಿಸೋದೇ ಇಲ್ಲ. ನಮ್ಮ ಮನೆಯ ನಾಯಿ ಅಲ್ಲ. ಸೊ ಇದು ವಿಷಯ. ಇವತ್ತು ಮತ್ತು ನಾನು ಇವತ್ತು ವ್ಲಾಗ್ ಹಾಕಲಿಲ್ಲ, ಅಂದರೆ ಇದು ವ್ಲಾಗ್ ಯಾವಾಗ ಹೋಗ್ತದೆ ನಾಳೆ ಹೋಗ್ತದೆ ಅಂತ. ಸೊ ನಿನ್ನೆ ನಾನು ವ್ಲಾಗ್ ಹಾಕಲಿಲ್ಲ, ಯಾಕಂತ ಹೇಳಿದರೆ ನನಗೆ ಟೈಮ್ ಸಿಗಲಿಲ್ಲ, ಬರುವಾಗಲೇ ಲೇಟ್ ಆಗಿದೆ ಇವತ್ತು. ಸೊ ಹಾಗಾಗಿ ವ್ಲಾಗ್ ಹಾಕ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಮತ್ತೆಂತ ಈಗ ಸದ್ಯಕ್ಕೆ ಮನೆಗೆ ಹೋಗಲಿಕ್ಕೆ ಹೊರಟಿದ್ದೇನೆ ಕಬಕ್ಕಕ್ಕೆ. ಸೊ ಇನ್ನೊಂದು ವ್ಲಾಗ್ ಇವತ್ತು ಕಂಟಿನ್ಯೂ ಆಗುತ್ತೆ. ಏನಂತ ಹೇಳಿದರೆ ಶಾಪಿಂಗ್ ವ್ಲಾಗ್. ಮಗಳ ಬರ್ಡೇ ಹತ್ತಿರ ಬಂತಲ್ವ, ಇದೇ ಡಿಸೆಂಬರ್ 8ಕ್ಕೆ ನನ್ನ ಮಗಳ ಹುಟ್ಟುಹಬ್ಬ, ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್. ಸೊ ಹಾಗಾಗಿ ಡ್ರೆಸ್ ಪರ್ಚೇಸ್ ಮಾಡಿಕ್ಕೆ ಹೋಗ್ತಿದ್ದೇವೆ. ಯಾವ ಶಾಪ್ ಏನು ಎತ್ತ ಅಂತ ಡಿಸೈಡ್ ಮಾಡಲಿಲ್ಲ, ಹೋಗುವಾಗ ನೋಡಬೇಕಷ್ಟೇ, ಇವರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಹೋಗ್ತೇವೆ, ನೋಡುವ ಏನಾಗುತ್ತೆ ಅಂತ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಮಿಸ್ ಮಾಡಿದೆ ಆ ವ್ಲಾಗ್ ಕೂಡ ನೋಡಿ. ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ, ಟೇಕ್ ಕೇರ್.